ನೋಡಿ ನಮ್ಮ ವರ್ಧನ್ ಅವಸ್ಥೆ ನೋಡಿ, ಇಬ್ಬರನ್ನು ಬಿಟ್ಟದಲ್ಲ. ಸೊ ಇವರಿಗೆಲ್ಲ ತಲೆ ಬಿಸಿಯಾಗಿದೆ ನೋಡಿ. ವಾರಿಜ ಇವಳನ್ನು ಹೇಗೆ ಸಹ ಬಿಡಲಿಕ್ಕೆ ಸಾಧ್ಯವೇ ಇಲ್ಲ ವಾರಿಜನನ್ನು. ನೋಡಿ ಒಂದು ದೊಡ್ಡ ಸುರಂಗ. ನಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಯಾರೋ ಸುರಂಗ ಸ್ಪೆಷಲಿಸ್ಟ್ ಇದ್ದಾರೆ. ಈ ಹುಲ್ಲನ್ನು ಸ್ವಲ್ಪ ಹಾಕಿ ಬಿಡುವಲ್ಲ ವರ್ಧನ್ ಮತ್ತು ವಾರಿಜನಿಗೆ. ಹಾಯ್, ಗುಡ್ ಮಾರ್ನಿಂಗ್, ನಮಸ್ತೆ. ನಾನು ನಿಮ್ಮ ಪ್ರೀತಿ ಅಶ್ವಿನಿ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಬನ್ನಿ ನಾವು ಕರಿಸೇವು ಕೊಯ್ದುಕೊಂಡು ಹೋಗುವ. ಇವತ್ತು ಬೆಳಿಗ್ಗೆ ನಾನು ಬ್ರೇಕ್ಫಾಸ್ಟಿಗೆ ಕರಿಸೇವಿನ ರೊಟ್ಟಿ ಮಾಡಬೇಕು ಅಂತ ಇದ್ದೇನೆ. ಆಟಿಯಲ್ಲಿ ಎಷ್ಟಾಗ್ತದೆ ಅಷ್ಟು ನಾವು ಸೇವೆ ಎಲ್ಲ ತಿಂದರೆ ಒಳ್ಳೆಯದಲ್ಲ. ಹಾಗೆ ಬೇರೆ ಬೇರೆ ರೆಸಿಪಿ ಎಲ್ಲ ಟ್ರೈ ಮಾಡುವ. ತೊಂಡೆಕಾಯಿ ಹೂ ಕೊಯ್ದಿದ್ದೇನೆ. ಇದರದ್ದು ಇನ್ನುಂಟಲ್ಲ ಎಲೆದ್ದು ದೋಸೆ ಮಾಡುವುದಾ, ಮತ್ತು ದಂಡಿದ್ದು ಇವತ್ತು ಬೋಳು ಹುಳಿ ಮಾಡುವ. ಬೋಳು ಹುಳಿ ಗೊತ್ತುಂಟ ನಿಮಗೆಲ್ಲ, ಬೇಳೆ ಹಾಕಿ ಮಾಡೋದಕ್ಕೆ ನಾವು ಬೋಳು ಹುಳಿ, ಬೋಳು ಕೊದ್ದೇಲ ಅಂತೆಲ್ಲ ಹೇಳೋದು. ಸೊ ಅದನ್ನು ಮಾಡುವ. ದಂಡಿದ್ದು ಸೂಪರ್ ಆಗ್ತದೆ. ಈ ಕರಿಕೆಸುವಿನ ಎಲೆದ್ದು ಆ್ಯಕ್ಚುಲಿ ನಾರೆಲ್ಲ ತೆಗಿಬೇಕಂತವೇ ಇಲ್ಲ. ಅದು ತೆಗೆಯೋದು ಯಾಕೆಂದರೆ ಸ್ವಲ್ಪ ತುರಿಸೋದು ಜಾಸ್ತಿ ಇರ್ತದೆ ಅಂತ. ಬಟ್ ಇದರಲ್ಲಿ ತೆಗಿಬೇಕಂತಿಲ್ಲ. ತೆಗೆದ್ರೆ ಅಂತ ಹೇಳಿದರೆ ನಮಗೆ ಅದನ್ನು ಮೂರಲಿಕ್ಕೆಲ್ಲ ಸುಲಭ ಆಗ್ತದೆ. ಅದಕ್ಕೆ ಬೇಕಾಗಿ ತೆಗೆಯೋದು. ಮತ್ತು ಈ ದಂಡುಂದ ಅದಲ್ಲ ನಾನು ಹೇಳಿದೆ, ಆ ನಾರುಂಟಲ್ಲ ಅದನ್ನು ಹೇಳಿದೆ. ಹಾಗೆ ಇದನ್ನೆಲ್ಲ ಚಂದ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಫಸ್ಟಿಗೆ. ಮತ್ತು ನಾವು ತೊಳಿಬೇಕು. ತೊಳೆಯುವಾಗ ಅದರಲ್ಲಿ ಬಲೆ ಎಲ್ಲ ಇದ್ದರೆ ಅದನ್ನೆಲ್ಲ ಸರಿ ನೋಡಿಕೊಳ್ಬೇಕು. ಹುಳ ಇರ್ತದೆ, ಅಚ್ಚಿ ಹುಳ ಎಲ್ಲ ಇರ್ತದೆ. ಅದೆಲ್ಲ ತೆಗೆದು ನೋಡಿ ಎಲ್ಲ ಕ್ಲೀನ್ ಎಲ್ಲ ಮಾಡಿ ಆದಮೇಲೆ ಸಣ್ಣ ಸಣ್ಣಗೆ ಕೊಚ್ಚಿ ಹಾಕಿದ್ರೆ ಆಯಿತು. ನಮ್ಮ ಹತ್ರ ಒಂದು ಮೆಟ್ಟು ಕತ್ತಿತ್ತಾ ಇದ್ದ, ನನಗೆ ಅದು ನೆನಪಿರಲಿಲ್ಲ. ಇವತ್ತು ನೆನಪಾಯ್ತು. ಹಲಸಿನ ಹಣ್ಣೆಲ್ಲ ಇದರಲ್ಲಿ ಕೊಯ್ತಾ ಇದ್ದದು. ಹಾಗೆ ಇದರಲ್ಲಿ ಈಗ ನೋಡಿ ನಾನು ಸಣ್ಣಗೆ ಹೆಚ್ಚುತ್ತಾ ಇದ್ದೇನೆ. ನಮಗೆ ಚಾಕು ಚೂರಿಗಿಂತ ಸಹ ಇದರಲ್ಲಿ ಬೇಗ ಆಗ್ತದೆ, ಸುಲಭ ಆಗ್ತದೆ ಮಾಡಲಿಕ್ಕೆ. ಹಾಗೆ ನೋಡಿ ನಾನು ಇಷ್ಟು ಎಲ್ಲ ಕೊಚ್ಚಿಟ್ಕೊಂಡಿದ್ದೇನೆ. ನಮ್ಮ ಕೆಸುವಿನ ಎಲೆಯ ರೊಟ್ಟಿ ನೋಡಿ ಇವತ್ತು ಮಾಡಿದ್ದು ಸ್ಪೆಷಲ್. ಫಸ್ಟ್ ಟೈಮ್ ನಾನು ಮಾಡಿದ್ದು, ತುಂಬಾ ಟೇಸ್ಟಿ ಆಗಿದೆ. ನೀವು ಸಹ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ. ನಾನುಂಟಲ್ಲ ಇದಕ್ಕೆ, ಇದು ಖಾರ ಅಲ್ಲ, ಅಂದ್ರೆ ನಾವು ತುಂಬಾ ಖಾರ ಮಾಡಿದ್ದೇವೆ, ಬಟ್ ಇದು ಖಾರ. ಸೊ ಅದಕ್ಕೆ ನಾನು ಬೆಲ್ಲದ ಚಟ್ನಿ ಮಾಡಿದ್ದೇನೆ. ನೀವು ಹೇಗೆ ಬೇಕೋ ಹಾಗೆ ಅದಕ್ಕೆ ಸೈಡ್ ಡಿಶ್ ಮಾಡ್ಬೋದು. ಸೂಪರ್ ಗೈಸ್, ಸೂಪರ್ ಆಗಿದೆ, ಸೂಪರ್ ಅಮ್ಮ. ನಮ್ಮ ಕಿಟ್ಟಕ್ಕ ನೋಡಿ ಇಲ್ಲಿ ಬಿಸಿಲು ಕಾಯಿಸುದು ನೋಡಿ ಫ್ರೆಂಡ್ಸ್. ನಮ್ಮ ಹಸುಗಳ ಕಥೆ ವ್ಯಥೆಯನ್ನು ನೋಡಿ. ಓ ಜಾಯಮ್ಮ ಉಗಿತ್ತನ, ಜಾಯ ಉಗಿತ್ತನ ಬಾಲೆ. ನಾನೇನಾದ್ರೂ ಉಂಟಲ್ಲ ಅವನನ್ನು ಬಿಚ್ಚಿ ಇಲ್ಲಿ ಕಂಬಕ್ಕೆಲ್ಲ ಕಟ್ಟುವಂತ ಹೊರಟ್ರೆ ಹಗ್ಗ ಒಂದು ಎಳ್ಕೊಂಡು ಓಡಿ ಹೋಗ್ತಾನೆ. ನನಗೆ ಅದಕ್ಕೆ ಧೈರ್ಯ ಇಲ್ಲ. ಇದು ನೋಡಿ ಗೇರು ಹಣ್ಣಿನ ಎಲೆ ಮತ್ತು ನೆಕ್ಕಿನ ಸೊಪ್ಪಿನ ಎಲೆ ಚಟ್ನಿ ಮಾಡಲಿಕ್ಕೆ. ಮತ್ತು ಇದು ನಮ್ಮ ಕರಿಸೇವಿನ ದಂಡನ್ನು ನೋಡಿ ಈ ಥರ ನಾನು ಕೊಯ್ದಿಟ್ಟಿದ್ದೇನೆ. ಇದನ್ನು ಈಗ ನಾನು ಹೆಸರು ಕಾಳು ಮೊಳಕೆ ಬರಿಸಿದ್ರ ಒಟ್ಟಿಗೆ
ಬೋಳು ಹುಳಿ ಮಾಡ್ತಾ ಇದ್ದೇನೆ. ಬೇಳೆ ಅಲ್ಲ ಆಯಿತಾ ಹಾಕಿದ್ದು, ಅದು ಚೇಂಜ್ ಆಯಿತು ಮತ್ತೆ ನಂದು. ಅದಕ್ಕೆ ಸ್ವಲ್ಪ ಅರಶಿಣ, ಉಪ್ಪು, ಬೆಲ್ಲ ಮತ್ತು ಸ್ವಲ್ಪ ಹಿಂಗುವನ್ನು ಕಲಡಿಸಿದ ನೀರು ಹಾಕ್ತಾ ಇದ್ದೇನೆ. ಮತ್ತು ಅದಕ್ಕೆ ಸ್ವಲ್ಪ ಹುಳಿ ಸಾಕಬೇಕು. ಈ ಕಡೆ ನೋಡಿ ನಂದು ಅನ್ನ ಸಹ ಬೇಯಲಿಕ್ಕೆ ಇಟ್ಟಿದ್ದೇನೆ. ಈಗ ಇದು ನೋಡಿ ಹುಣಸೆ ಹುಳಿದ್ದು ನೀರನ್ನು ಹಾಕೋದು. ಚಟ್ನಿ ಉಂಟು, ದೇವನ ಊಟ ಆಯಿತು ನೋಡಿ. ನಮ್ಮ ಸಾಂಬಾರು ಹೋಜರೆ ನೋಡಿ, ಇದು ಸಾಂಬಾರು ಸಾರು ಸಾಲಿಡ್ ಅಂತೆ. ಇವನಿಗೆ ಖುಷಿಯಾಗಿ, ನನಗೆ ಖಾರದಲ್ಲಿ ಬಾಯಿಗಿಡ್ಲಿಕ್ಕೆ ಆಗಲಿಲ್ಲ. ಈಗ ನೋಡಿ ಸಂಜೆ ಹಾಲೆಲ್ಲ ಕರೆದಾದ್ಮೇಲೆ ಉಂಟಲ್ಲ, ನಾನು ಇವರನ್ನೆಲ್ಲ ಬಿಟ್ಟದು ಅಂತ ಮೇಯಲಿಕ್ಕೆ. ಬಂಗಾರು ಮತ್ತು ಅರ್ಜುನ, ಗೋವಿಂದ ಎಲ್ಲ ಎಷ್ಟು ಖುಷಿಯಲ್ಲಿ ಮೇಯ್ತಾ ಇದ್ದಾರೆ ಗೊತ್ತುಂಟ. ಅದನ್ನು ನೋಡುವುದೇ ಒಂದು ಮನಸ್ಸಿಗೆ ಖುಷಿ. ಅರ್ಜುನ ಇದ್ದಾನೆ ನೋಡಿ. ಅಜ್ಜು, ಗೋವಿಂದ ಗೋವಿಂದ ಬಾ ಬಾ ಗೋವಿಂದ. ಓ ಬಂಗಾರ ಬಂಗಾರ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸುವ ಅಂತ ಇದ್ದೇನೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್ ಬಾಯ್. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡೋರಾಗಿದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.